ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕಿಚ್ಚು ಈಗ ದಕ್ಷಿಣ ಭಾರತದ ಮೊಟ್ಟೆ ಉದ್ಯಮವನ್ನೇ ಸುಡುತ್ತಿದೆ. ದಕ್ಷಿಣ ಭಾರತದ ಅತಿದೊಡ್ಡ ಮೊಟ್ಟೆ ಕೇಂದ್ರ ನಾಮಕ್ಕಲ್ನಿಂದ ಯುಎಇಗೆ ಹೊರಟಿದ್ದ ಸುಮಾರು 3.5 ಕೋಟಿ ಮೊಟ್ಟೆಗಳು ಈಗ ಸಮುದ್ರದ ಮಧ್ಯದಲ್ಲೇ ಸಿಲುಕಿಕೊಂಡಿವೆ. ಫೆಬ್ರವರಿ 28ರಿಂದ 70 ಕಂಟೇನರ್ಗಳು ದಾರಿ ಕಾಣದೆ ನಿಂತಿವೆ. ಬರೋಬ್ಬರಿ 16.8 ಕೋಟಿ ರೂಪಾಯಿ ಮೌಲ್ಯದ ಮೊಟ್ಟೆಗಳು ಈಗ ಅನಿಶ್ಚಿತತೆಯಲ್ಲಿವೆ. ಉತ್ಪಾದನಾ ವೆಚ್ಚ ₹5 ಆದ್ರೆ ಮಾರುಕಟ್ಟೆಯಲ್ಲಿ ಸಿಗುತ್ತಿರೋದು ಕೇವಲ ₹3.50. ಪ್ರತಿ ಮೊಟ್ಟೆಗೆ ರೈತರು ₹1.5 ನಷ್ಟ ಅನುಭವಿಸುತ್ತಿದ್ದಾರೆ. ಬೇಸಿಗೆಯ ಬಿಸಿಲಿಗೆ ಮೊಟ್ಟೆಗಳು ಬೇಗನೆ ಹಾಳಾಗುತ್ತಿವೆ. ಇತ್ತ ಶಾಲೆಗಳಿಗೆ ರಜೆ ಇರುವುದರಿಂದ ಬಿಸಿಯೂಟದ ಸರಬರಾಜೂ ನಿಲ್ಲಲಿದೆ. ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ಜಾಗತಿಕ ಯುದ್ಧದ ಪರಿಣಾಮ ಸಣ್ಣ ರೈತರ ಬದುಕನ್ನೇ ಕಸಿದುಕೊಳ್ಳುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.